ಆರಂಭದಿಂದಲೇ ಸಂಚಲನವನ್ನೇ ಮೂಡಿಸಿದ್ದ ಚಿತ್ರ ಅಂದ್ರೆ ಅದು ಬಜರಂಗಿ 2. ಶಿವಣ್ಣ ಅಭಿನಯದ ಈ ಚಿತ್ರ ಟೀಸರ್ ಪೋಸ್ಟರ್ ಮೂಲಕ ಸದ್ದು ಮಾಡಿತ್ತು. ಆದರೆ ನಿನ್ನೆ ಅಂದ್ರೆ ಅಕ್ಟೋಬರ್ 20ರಂದು ರಿಲೀಸ್ ಆದ ಟ್ರೈಲರ್ ಇಡೀ ಚಿತ್ರರಂಗವೇ ಚಂದನವನದತ್ತ ತಿರುಗಿ ನೋಡುವಂತೆ ಮಾಡಿದೆ. ಇದು ನಮ್ಮ ಕನ್ನಡ ಸಿನಿಮಾನೋ ಅಥವಾ ಹಾಲಿವುಡ್ ಸಿನಿಮಾನೋ ಅನ್ನುವಂತೆ ಪ್ರತಿಯೊಬ್ಬರಿಗೂ ಅನಿಸುತ್ತೆ. ಆ ಮಟ್ಟಕ್ಕಿದೆ ಚಿತ್ರದ ಮೇಕಿಂಗ್. ಬಜರಂಗಿ 2 ಚಿತ್ರದ ಟ್ರೈಲರ್ ಬಗ್ಗೆ ಹೆಚ್ಚಾಗಿ ಹೇಳುವ ಅವಶ್ಯಕತೆನೇ ಇಲ್ಲ. ಪಕ್ಕಾ ಪೈಸಾ ವಸೂಲ್ ಸಿನಿಮಾ. ಇಂತಹ ಅದ್ದೂರಿ ಚಿತ್ರ ಇದೇ ಅಕ್ಟೋಬರ್ 29ರಂದು ತೆರೆ ಕಾಣಲಿದೆ. ಹಾಗಾದ್ರೆ ಬಜರಂಗಿ 2 ಚಿತ್ರಕ್ಕೆ ಮೇನ್ ಥಿಯೇಟರ್ ಯಾವುದು ಅನ್ನೋ ಪ್ರಶ್ನೆ ಅದೆಷ್ಟೋ ಮಂದಿಗೆ ಮೂಡಿರ್ಬೋದು. ಅದಕ್ಕೆ ಉತ್ತರ ಮುಂದಿದೆ ನೋಡಿ. ಎ ಹರ್ಷ ನಿರ್ದೇಶನದಲ್ಲಿ ಮೂಡಿಬರ್ತಿರೋ ಬಜರಂಗಿ 2 ಬಗ್ಗೆ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿವೆ. ಜಯಣ್ಣ ಭೋಗೇಂದ್ರ ಅವರ ಸಿನಿಮಾ ಅಂದ್ರೆ ಸುಮ್ಮನೆನಾ? ಯಾವುದಕ್ಕೂ ಕೊರತೆ ಇಲ್ಲದಂತೆ ಸಿನಿಮಾ ನಿರ್ಮಿಸೋ ನಿರ್ಮಾಪಕರು ಅವರು. ಹೀಗಾಗಿ ಬಜರಂಗಿಯನ್ನು ಮೊದಲ ದಿನವೇ ಮೊದಲ ಪ್ರದರ್ಶನವನ್ನು ಮೇನ್ ಥಿಯೇಟರ್ನಲ್ಲೇ ನೋಡಬೇಕು ಅಂತ ಅದೆಷ್ಟೋ ಮಂದಿ ಬಯಸ್ತಾರೆ. ಹಾಗಾದ್ರೆ ಬಜರಂಗಿ 2ಗೆ ಮೇನ್ ಥಿಯೇಟರ್ ಯಾವುದು ಅಂದ್ರೆ ಉತ್ತರ ಅನುಪಮ. ಹೌದು, ಅನುಪಮ ಮೇನ್ ಥಿಯೇಟರ್ನಲ್ಲಿ ಈಗಾಗಲೇ ಬಜರಂಗಿ 2 ಚಿತ್ರದ ಪೋಸ್ಟರ್ಗಳು ರಾರಾಜಿಸುತ್ತಿದೆ. ಮುಂದಿನ ಬದಲಾವಣೆ ಬಜರಂಗಿ 2 ಎಂದು ಹಾಕಲಾಗಿದೆ. ಚಿತ್ರಮಂದಿರದ ಮುಂದೆಯೇ ಪೋಸ್ಟರ್ಗಳನ್ನು ನಿಲ್ಲಿಸಲಾಗಿದೆ. ಒಂದೆರಡು ತಿಂಗಳ ಹಿಂದೆಯಷ್ಟೇ ಅನುಪಮ ರಿನಿವೇಶನ್ ಆಗಿದ್ದು ಸೀಟ್, ಸ್ಕ್ರೀನ್, ಸೌಂಡ್ ಎಲ್ಲವೂ ಹೊಸತನದಿಂದ ಕೂಡಿದೆ. ಇದೇ ಚಿತ್ರಮಂದಿರದಲ್ಲಿ ಬಜರಂಗಿ 2 ರಿಲೀಸ್ ಆಗುತ್ತೆ ಅಂದರೆ ಪ್ರೇಕ್ಷಕರಿಗೆ ಉತ್ತಮ ಅನುಭವ ಸಿಕ್ಕಂತೆಯೇ ಸರಿ. ನಾವಂತೂ ಮೊದಲ ದಿನ ಮೊದಲ ಪ್ರದರ್ಶನದಲ್ಲಿ ಬಜರಂಗಿ 2 ವೀಕ್ಷಿಸ್ತೀವಿ. ನೀವು ಕೂಡ ಮೊದಲ ದಿನವೇ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಸಿನಿಮಾವನ್ನು ಕಣ್ತುಂಬಿಕೊಳ್ತೀರ ತಾನೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.